ಮಂಗಳೂರಿನ ಅತ್ಯರೂಪದ ಉರಗ ಪ್ರೇಮಿಗಳಲ್ಲಿ ಗಂಗೇಶ್ ಕೂಡ ಒಬ್ರು. ಬೋಳರ ನಿವಾಸಿಯಾಗಿರುವ ಇವರು ಇದುವರೆಗೆ 1000ಕ್ಕೂ ಅಧಿಕ ಹಾವುಗಳನ್ನು ರಕ್ಷಣೆ ಮಾಡಿದ್ದಾರೆ. ಹಿಡಿದ ಹಾವನ್ನ ಸುರಕ್ಷಿತವಾಗಿ ಹಿಡಿದು ಪಿಲಿಕುಳಕ್ಕೆ ನೀಡುತ್ತಾರೆ. ಕಳೆದ 45 ವರ್ಷಗಳಿಂದ ಇವರು ಈ ಕಾಯಕ ಮಾಡ್ತಾ ಇದ್ದು ಸಾರ್ವಜನಿಕರಲ್ಲಿ ಹಾವಿನ ಕುರಿತಂತೆ ಮಾಹಿತಿ ನೀಡುವ ಜಾಗೃತಿ ಕೆಲಸವನ್ನ ಮಾಡಿಕೊಂಡು ಬರ್ತಾ ಇದ್ದಾರೆ. ಹಾವು ಹಿಡಿದ ಬಳಿಕ ಎಲ್ಲೆಂದರಲ್ಲಿ ಬಿಟ್ಟು ಬಿಡದೆ ಅದನ್ನ ಪಿಲಿಕುಳ ನಿಸರ್ಗಧಾಮಕ್ಕೆ ಬಿಟ್ಬಿಡ್ತಾರೆ. ಹಾವುಗಳನ್ನ ಲೀಲಾಜಾಲವಾಗಿ ಹಿಡಿಯುವ ಇವರು ಪ್ರತಿಯೊಂದು ಮಾದರಿಯ ವಿಷ ಸರ್ಪಗಳನ್ನ ಹಿಡಿದಿದ್ದಾರೆ. ಮನೆಯೊಳಗೆ ನುಗ್ಗಿದ ಹಾವನ್ನ ಇಡೀ ರಾತ್ರಿ ಕಾದು ಕುಳಿತುಕೊಂಡು ಹೋಗುವ ಮೂಲಕ ಮನೆ ಮಂದಿಯ ಆತಂಕವನ್ನ ದೂರ ಮಾಡಿದ ಅದೆಷ್ಟೋ ಉದಾಹರಣೆಗಳು ಇವೆ. ಹಾವಿನ ಕುರಿತಾಗಿ ಅದೇನೇ ಮಾಹಿತಿ ಕೇಳಿದ್ರೂ ಇವರಲ್ಲಿ ಸಿದ್ಧವಿರುತ್ತೆ. ಕೆಲವು ಹಾವುಗಳಿಗೆ ಆಯಾ ಪ್ರದೇಶದ ತಾಣಗಳು ಸೂಕ್ತ ಆಗುವುದಿಲ್ಲ. ಗುಡ್ಡಗಾಡು ಜಾಗದಲ್ಲಿ ಇರುವ ಹಾವುಗಳ ಎಲ್ಲ ಕಡೆಗಳಲ್ಲೂ ಕಂಡು ಬರುವುದಿಲ್ಲ. ಎಲ್ಲರೂ 13 ಅಡಿ ಉದ್ದದ ಕಾಳಿಂಗ ಸರ್ಪವನ್ನ ನಾನು ಹಿಡಿದಿರುವುದಾಗಿ ಹೇಳಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಹಲವು ಮಂದಿ ಹಾವು ಹಿಡಿತಾರೆ, ಆದ್ರೆ ಹಾವನ್ನ ಎಲ್ಲೋ ಬಿಟ್ಟು ಬಿಡ್ತಾರೆ. ಆದ್ರೆ ಹಾಗೆ ಮಾಡೋದು ಸರಿಯಲ್ಲ. ಹಾವನ್ನ ಪಿಲಿಕುಳಕ್ಕೆ ಬಿಡೋದು ಒಳ್ಳೆಯದು, ಆದ್ರೆ ಅಲ್ಲಿಗೆ ಕೊಡ್ಬೇಕಾದ್ರೆ ಸರ್ಕಾರದ ಅನುಮತಿ ಬೇಕಾಗತ್ತೆ. ಅನುಮತಿ ಇಲ್ಲದೆ ಹಾವು ಹಿಡಿಯೋದು ಕೂಡ ಸರಿಯಲ್ಲ. ಹಾವು ಹಿಡಿಲಿಕ್ಕೆ ಹಣ ತೆಗೆದುಕೊಳ್ಳುತ್ತಾರೆ ಎನ್ನುವ ಆರೋಪವನ್ನ ಕೆಲವರು ಮಾಡ್ತಾರೆ. ಆದ್ರೆ ನಾವು ದುಡ್ಡು ತೆಗೆದುಕೊಳ್ಳೋದು ಅನಿವಾರ್ಯ. ಹಿಡಿದ ಹಾವನ್ನ ಪಿಲಿಕುಳಕ್ಕೆ ಕೊಂಡೋಗಿ ಕೊಡಬೇಕಾಗತ್ತೆ. ನಾವು ನಮ್ಮ ಕೆಲಸ ಬಿಟ್ಟು ಬರ್ಬೇಕಾಗತ್ತೆ. ದುಡ್ಡು ತೆಗೆದುಕೊಳ್ಳೋದ್ರಲ್ಲಿ ತಪ್ಪಿಲ್ಲ ಎಂತಾರೆ ಉರಗ ರಕ್ಷಕ ಗಂಗೇಶ್ ಬೋಳಾರ. ಇವರ ಸಮಾಜ ಸೇವೆಗೆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಸಿಕ್ಕಿದೆ. ಹಾವುಗಳನ್ನು ಹಿಡಿದು ಅವುಗಳನ್ನು ರಕ್ಷಣೆ ಮಾಡೋದು, ಅವುಗಳನ್ನು ಪಿಲಿಕುಳ ನಿಸರ್ಗಧಾಮಕ್ಕೆ ಸ್ನೇಕ್ ಪಾರ್ಕಿಗೆ ಹಾವುಗಳನ್ನು ಕೊಡ್ತಾ ಇದ್ದೇನೆ. ಮಂಗಳೂರಿನಲ್ಲಿ ಎಲ್ಲಿ ಹಾವು ಬಂದರೂ ನಮಗೆ ಕರೆ ಬರ್ತದೆ. ದಿನದ 24 ಗಂಟೆಯಲ್ಲೂ ನಾವು ಹಾವಿನ ಸೇವೆ ಮಾಡ್ತಾ ಇರ್ತೇವೆ. ನಮ್ಮ ಈ ಮಂಗಳೂರು ಕ್ಷೇತ್ರದಲ್ಲಿ ಸಾಧಾರಣ ಒಂದು 75 ಜಾತಿಯ ಹಾವುಗಳು ಇವೆ ಎಂದು ಉರಗ ತಜ್ಞರು ಕಂಡುಹಿಡಿದಿದ್ದಾರೆ. ಆದರೆ ಎಲ್ಲ ಹಾವುಗಳು ವಿಷಪೂರಿತ ಅಲ್ಲ. 10% ಹಾವುಗಳು ಮಾತ್ರ ವಿಷಪೂರಿತ, 90% ಹಾವು ವಿಷರಹಿತ ಹಾವು. ಕೆರೆ ಹಾವಿನ ಕಣ್ಣು ದೊಡ್ಡದಿರ್ತದೆ, ಕಣ್ಣಿನ ಬದಿಯಲ್ಲಿ ಕೆಲವು ಗೆರೆಗಳಿರ್ತವೆ, ಕಪ್ಪು ಬಣ್ಣದ ಗೆರೆಗಳಿರ್ತವೆ, ಬಾಲ ತುಂಬ ಸಪೂರವಾಗಿರ್ತದೆ. ನೋಡಿ, ಇದನ್ನು ಕೆರೆ ಅಂತ ನಾವು ತಿಳ್ಕೊಳ್ಬೋದು. ಇದು ನಾಗರಹಾವು, ಕನ್ನಡದಲ್ಲಿ ನಾಗರಹಾವು, ತುಳುವಿನಲ್ಲಿ ನಾಗ ಅಂತ ಹೇಳ್ತೇವೆ. ಇದು ಹಾವು ತುಂಬ ವಿಷಪೂರಿತ ಹಾವು. ಇದು ಹಾವು ಕಚ್ಚಿದರೆ ಮನುಷ್ಯ 2 ಗಂಟೆ ಒಳಗೆ ಡೆತ್ ಆಗ್ಬೋದು. ಸಾಧಾರಣ 25ರಿಂದ 30 ವರ್ಷದವರೆಗೆ ಬದುಕ್ತದೆ ಹಾವು. ತುಂಬ ವಿಷಪೂರಿತ ಹಾವು ಅಂದರೆ ಕಾಳಿಂಗ ಸರ್ಪ, ತುಳುವಿನಲ್ಲಿ ಸಂಕಮಳೆ ಅಂತ ಹೇಳ್ತಾರೆ. ಈ ಒಂದು ಹಾವು ಮಂಗಳೂರು ಕ್ಷೇತ್ರದಲ್ಲಿ ಇರುವುದಿಲ್ಲ, ಅದಕ್ಕೆ ಇಲ್ಲಿನ ವೆದರ್ ಆಗೋದಿಲ್ಲ. ಇದು ಹೆಚ್ಚಾಗಿ ಕೂಲು ಪ್ರದೇಶದಲ್ಲಿ, ತಂಪಾದ ಪ್ರದೇಶದಲ್ಲಿ, ಹಿಮ ಇರುವ ಪ್ರದೇಶದಲ್ಲಿ ಬೆಳೆಯುತ್ತದೆ. ಈ ಹಾವು ಒಂದು ಕಚ್ಚಿದರೆ ಮನುಷ್ಯ 3 ನಿಮಿಷದಿಂದ 5 ನಿಮಿಷದ ಒಳಗೆ ಡೆತ್ ಆಗ್ಬೋದು, ಮರಣ ಹೊಂದಬಹುದು. ನಮಗೆ ಈ ತನಕ ಕಾಳಿಂಗ ಸರ್ಪ ಒಂದೇ ಒಂದು ಮಾತ್ರ ಹಿಡಿಲಿಕ್ಕೆ ಸಿಕ್ಕಿದೆ, ಗುರ್ಪುರ ಕೈಕಂಬ. ನಾಗರ ಹಾವುಗಳು ಈಗ ಮಿಲನದ ಸಮಯ. ಈ ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್ವರೆಗೆ ನಾಗರ ಹಾವು ಮಿಲನಕ್ಕಾಗಿ ಮನೆ ಬಾಗಿಲು, ಮನೆ ಅಂಗಳದಲ್ಲಿ ಎಲ್ಲ ನೋಡಲಿಕ್ಕೆ ಸಿಗ್ತದೆ. ಸಾಧಾರಣ 5ರಿಂದ 6 ಅಡಿ ಉದ್ದದ ಹಾವುಗಳು, ನಾಗರ ಹಾವುಗಳು ಒಂದರ ಹಿಂದೆ ಒಂದು ಬರ್ತದೆ. ಈಗ ಮಿಲನ ಆಗಿ ಮೊಟ್ಟೆ ಇಡುವಂಥ ಸಮಯ. ಮೊಟ್ಟೆ ಇಟ್ಟು 60 ದಿವಸದಲ್ಲಿ ಮರಿಗಳಾಗ್ತವೆ. ಒಂದು ಸಾಧಾರಣ 5 ಅಡಿ 6 ಅಡಿ ಉದ್ದದ ನಾಗರ ಹಾವು 40ರಿಂದ 45 ಮೊಟ್ಟೆಗಳನ್ನು ಇಡುತ್ತವೆ. ಒಂದೊಂದು ಮೊಟ್ಟೆಯಲ್ಲಿ ಒಂದೊಂದು ಹಾವು ಹೊರಗೆ ಬರ್ತವೆ. ಅದು ಸಾಧಾರಣ ಮೇ ತಿಂಗಳಲ್ಲಿ ಮರಿಗಳು ಹೊರಗೆ ಬರುವಂಥ ಸಮಯ. ಈಗ ಒಂದು ನಾಗರ ಹಾವಿನ 40-45 ಮರಿಗಳು ಇದ್ದರೂ ಅದರಲ್ಲಿ ಕೆಲವೇ ಮರಿಗಳು ಮಾತ್ರ ಬದುಕ್ತವೆ, ಇನ್ನು ಕೆಲವು ಪ್ರಾಣಿ ಪಕ್ಷಿಗಳಿಗೆ ಆಹಾರವಾಗಿ ಹೋಗ್ತದೆ. ಒಂದು ಹಾವು ಹಿಡಿಬೇಕಾದರೆ ಸರ್ಕಾರದ ಅನುಮತಿ ಬೇಕಾಗ್ತದೆ, ಫಾರೆಸ್ಟ್ ಡಿಪಾರ್ಟ್ಮೆಂಟಿನಿಂದ ಒಂದು ಪರ್ಮಿಷನ್ ಬೇಕಾಗ್ತದೆ.
ಪಿಲಿಕುಳದಲ್ಲಿ ಪರ್ಮಿಷನ್ ಬೇಕಾದರೆ, ಯಾರು ಪರ್ಮಿಷನ್ ಇಲ್ಲದೆ ಹಾವು ಹಿಡಿದ್ರೆ ಕಾನೂನು ಬಾಹಿರವಾಗ್ತದೆ. ಕಾನೂನಿನ ಪ್ರಕಾರ 4 ವರ್ಷ ಸಜೆ ಆಗುವ ಸಾಧ್ಯತೆ ಇರ್ತದೆ. ನಿಮ್ಮ ಕಂಪೌಂಡಿಗೆ ಹಾವು ಬಂದರೆ, ನಮ್ಮ ಅಗತ್ಯ ಬಿದ್ದರೆ ನಮಗೆ ಫೋನ್ ಮಾಡಿ. ನಮ್ಮ ನಂಬರ್ 9880337425.